ಸುದೀಪ್ ಹಾಗೂ ಶಿವರಾಜ್ ಕುಮಾರ್ ನಟನೆಯ ದಿ ವಿಲನ್ ಚಿತ್ರಕ್ಕೆ ಮಂಗಳೂರಿನಲ್ಲಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಗರದ ಹಂಪನಕಟ್ಟೆ ಬಳಿ ಇರುವ ಸುಚಿತ್ರಾ ಮತ್ತು ಪ್ರಭಾತ್ ಟಾಕೀಸ್ನಲ್ಲಿ ನೂಕುನುಗ್ಗಲು ಉಂಟಾಯಿತು. ಬೆಳಗ್ಗೆಯಿಂದಲೇ ದಿ ವಿಲನ್ ಚಿತ್ರ ನೋಡಲು ಜನ ಸಾಗರವೇ ಆಗಮಿಸಿತ್ತು. ಚಿತ್ರ ರಸಿಕರನ್ನ ನಿಯಂತ್ರಿಸಲು ಹರಸಾಹಸ ಪಡಬೇಕಾಯಿತು. ಪ್ರಥಮ ಬಾರಿಗೆ ಮಂಗಳೂರಿನಲ್ಲಿ ದಾಖಲೆಯ ವೀಕ್ಷಣೆ ದಿ ವಿಲನ್ ಮೂಲಕ ಆಗಿದ್ದು, ಇದರಿಂದಾಗಿ ಟಾಕೀಸ್ನ ಮ್ಯಾನೇಜರ್ ಸುಬ್ರಾಯ ಪೈ ಅವರು ಸಂತಸ ವ್ಯಕ್ತಪಡಿಸಿದ್ರು. ಪ್ರಸಿದ್ಧವಾದ ಚಿತ್ರಮಂದಿರವಾದ ಪ್ರಭಾತ್ ಮತ್ತು ಸುಚಿತ್ರದಲ್ಲಿ ವಿಲನ್ ಸುದೀಪ್ ಮತ್ತು ಶಿವರಾಜ್ ಕುಮಾರ್ ನಟಿಸಿರುವ ಚಿತ್ರವನ್ನು ನಾವು ಹಾಕಿದ್ದೇವೆ. ಮಂಗಳೂರು ಪ್ರಭಾತ್ನಲ್ಲಿ 5 ಶೋ, ಸುಚಿತ್ರದಲ್ಲಿ 5 ಶೋ. ಈಗ ಜನಭರಿತವಾಗಿ ಜನಸಾಗರ ದಸರಾ ನಮ್ಮ ಟಾಕೀಸ್ನಲ್ಲಿ ನಡೀತದ ಕುದ್ರೋಳಿ ದೇವಸ್ಥಾನದಲ್ಲಿ ನಡೀತಂತ ಗೊತ್ತಾಗೋದಿಲ್ಲ. ಆ ಥರ ಆಗಿ ಹೌಸ್ಫುಲ್ ಜನ ಕಿಕ್ಕಿರಿದು ತುಂಬಿ ಈ ಥರ ಪ್ರಥಮ ಬಾರಿಗೆ ಮಂಗಳೂರಲ್ಲಿ 2 ಥಿಯೇಟ್ರಲ್ಲಿ ಮೇರಾ ನಾಮ್ ಜೋಕರ್ ಬಾಬಿ ಚಿತ್ರ ಆದಮೇಲೆ ಇದೇ ಫಸ್ಟ್ ಟೈಮ್ ನಡೀತಾ ಇರೋದು, 3ನೇ ಸಲ ಬರುತ್ತೆ. ಹಾಗಾಗಿ ಈ ಚಿತ್ರಮಂದಿರಕ್ಕೆ ಬರುವ ಎಲ್ಲ ಕಲಾಭಿಮಾನಿಗಳಿಗೆ, ರಸಿಕರಿಗೆ, ನಮ್ಮ ಕಸ್ಟಮರ್ಗಳಿಗೆ ನಾವು ಹಾರ್ದಿಕವಾಗಿ ಸ್ವಾಗತಿಸ್ತೀವಿ.